ಅಂತಾರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಇದೀಗ ಹಲಸಿನ ಹಣ್ಣು ಬಳಸಿ ಚಾಕ್ಲೇಟ್ ಉತ್ಪಾದಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಜಾಕ್ ಫ್ರೂಟ್ ಎಕ್ಸ್ ಹೆಸರಿನಲ್ಲಿ ಚಾಕ್ಲೇಟ್ ಮಾರುಕಟ್ಟೆಗೆ ಪ್ರವೇಶ ಮಾಡ್ತಾ ಇದ್ದು, ಹಣ್ಣಿನಿಂದ ತಯಾರಿಸಿದ ಚಾಕ್ಲೇಟ್ ಉತ್ಪನ್ನ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮಾರುಕಟ್ಟೆಗೆ ಹೊರಬರುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನೈಸರ್ಗಿಕವಾಗಿ ದೊರೆಯುವ ಹಾಗೂ ಕೆಲವು ಕೃಷಿ ತೋಟಗಳಲ್ಲಿ ಬಳಕೆ ಇಲ್ಲದೆ ಕುಳಿತಾ ಇದ್ದ ಹಲಸಿನ ಹಣ್ಣಿಗೆ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಅದರಲ್ಲೂ ಯುರೋಪಿಯನ್ ದೇಶಗಳಲ್ಲಿ ಇದನ್ನ ಸೂಪರ್ ಫುಡ್ ಎನ್ನುವ ರೀತಿಯಲ್ಲಿ ಪರಿಚಯ ಮಾಡಲಾಗ್ತಾ ಇದೆ. ಮಾಂಸಾಹಾರಕ್ಕೆ ಪರ್ಯಾಯವಾಗಿರುವ ಆಹಾರ ಉತ್ಪನ್ನವು ಹಲಸಿನ ಹಣ್ಣಾಗಿದ್ದು, ಕ್ಯಾಲ್ಸಿಯಂ ಸೇರಿದಂತೆ ಹಲವು ರೀತಿಯ ಮಿನರಲ್ಸ್ಗಳನ್ನ ಈ ಹಣ್ಣು ಒಳಗೊಂಡಿದೆ. ಚಿಪ್ಸ್, ಸಿಹಿ ತಿನಿಸು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳಿಗೆ ಹೆಸರಾದ ಹಲಸಿನ ಹಣ್ಣಿನಿಂದ ಈಗ ಚಾಕ್ಲೇಟ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಅಡಿಕೆ ಬೆಳೆಗಾರರ ಸಹಕಾರಿ ಸಂಸ್ಥೆಯಾದ ಕ್ಯಾಂಪ್ಕೋ ಈ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದು, ಈಗಾಗಲೇ ತಮ್ಮ ಜಾಕ್ ಫ್ರೂಟ್ ಚಾಕ್ಲೇಟ್ಗಳನ್ನ ಸ್ಥಳೀಯ ಮಾರುಕಟ್ಟೆಗೆ ಪರಿಚಯ ಮಾಡಿದೆ. ಜಾಕ್ ಫ್ರೂಟ್ ಎಕ್ಲೇಸ್ ಹೆಸರಿನ ಮೂಲಕ ಈ ಚಾಕ್ಲೇಟ್ ಕರ್ನಾಟಕ ಹಾಗೂ ಕೇರಳದ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದ್ದು, ಕೆಲವೇ ದಿನಗಳಲ್ಲಿ ಇದು ದೇಶದಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ. ಈ ಹಿಂದೆ ಕೊಕ್ಕೋ ಬೆಳೆಗಾರರ ಹಾಗೂ ಅಡಿಕೆ ಬೆಳೆಗಾರರ ಹಿತ ಕಾಯ್ತಾ ಇದ್ದ ಕ್ಯಾಂಪ್ಕೋ ಮುಂದಿನ ದಿನಗಳಲ್ಲಿ ಹಲಸಿನ ಹಣ್ಣಿನ ಬೆಳೆಗಾರರ ಹಿತ ಕಾಯುವಲ್ಲಿಯೂ ಮುಂದಾಗಿದೆ. ಹಲಸಿನ ಹಣ್ಣನ್ನ ಸಂಸ್ಕರಿಸಿ ಅದರಿಂದ ನೀರಿನ ಅಂಶ ಹಾಗೂ ಎಣ್ಣೆಯ ಅಂಶಗಳನ್ನ ತೆಗೆದ ಬಳಿಕ ಹಣ್ಣನ್ನ ಪುಡಿ ಮಾಡಿ ಚಾಕ್ಲೇಟ್ ಅನ್ನ ಮಾಡಲಾಗುತ್ತದೆ. ಚಾಕ್ಲೇಟ್ ಅನ್ನ ಹೆಚ್ಚಾಗಿ ಮಕ್ಕಳೇ ಉಪಯೋಗಿಸುವ ಕಾರಣ ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆಯೂ ಈ ಚಾಕ್ಲೇಟ್ ಅನ್ನ ತಯಾರು ಮಾಡಲಾಗಿದೆ. ಯಾವುದೇ ರಾಸಾಯನಿಕ ಬಳಕೆ ಮಾಡದೆ ನೈಸರ್ಗಿಕ ಹಣ್ಣನ್ನ ಬಳಸಿಕೊಂಡು ಈ ಜಾಕ್ ಫ್ರೂಟ್ ಚಾಕ್ಲೇಟ್ ಅನ್ನ ತಯಾರು ಮಾಡಲಾಗಿತ್ತು. ಕ್ಯಾಂಪ್ಕೋದ ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ಹಲಸಿನ ಹಣ್ಣಿನ ಬೆಳೆಗಾರರಿಗೂ ಹೊಸ ಅವಕಾಶಗಳನ್ನ ತೆಗೆದಿರಿಸಿದೆ. Camco is going for jackfruit eclairs. We have already started the production of it, and it has been already launched in locally Puttur, Mangalore. We'll be launching it in Kerala and Tamil Nadu also to start with. We have our depots over there. We have a ready-made sales structure over there. We thought we will go for this. Was actually the brain child of our president, Mr. Kodiki. People are health conscious. People want something which is totally into nutrition, where they can get nutritious food with value addition of taste. So that is why Camco, being a cooperative, we basically not only take care of, we are very much focused on two things. One thing is the growers. Growers means it is the cocoa growers. We are already into that, cocoa and arecanut growers. Along with that, we thought that this would be a kind of an add-on for the jackfruit growers also. So with all this in mind, we are basically into not only supporting the growers of cocoa and jackfruit with this particular product, but also to give a kind of a food which would have both cocoa and would have jackfruit in it. So I think that would be a very good value addition for the consumers. ಕಳೆದ 6 ತಿಂಗಳಿನಿಂದ ಹಲಸಿನ ಹಣ್ಣಿನ ಚಾಕ್ಲೇಟ್ ತಯಾರಿಸುವ ನಿಟ್ಟಿನಲ್ಲಿ ಕ್ಯಾಂಪ್ಕೋದಲ್ಲಿ ಹಲವು ಪ್ರಯೋಗಗಳನ್ನ ನಡೆಸಲಾಗಿದೆ. ಫಸ್ಟ್ ಟ್ರಯಲ್ ಅನ್ನ ಕಳೆದ ಜನವರಿಯಲ್ಲಿ ಮಾಡಲಾಗಿದ್ದು, ಎರಡನೇ ಟ್ರಯಲ್ ಅನ್ನ ಫೆಬ್ರವರಿಯಲ್ಲಿ ಮಾಡಲಾಗಿದೆ. ಸುಮಾರು 6 ತಿಂಗಳ ಬಳಿಕ ಇದೀಗ ಈ ಚಾಕ್ಲೇಟ್ ಅನ್ನ ಎಲ್ಲಾ ಪ್ರಯೋಗಗಳ ಬಳಿಕ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. 1 ಟನ್ ಚಾಕ್ಲೇಟ್ ಉತ್ಪಾದನೆಗೆ 100 ಕೆಜಿ ಡ್ರೈ ಮಾಡಲಾದ ಹಲಸಿನ ಹಣ್ಣಿನ ಚಿಪ್ಸ್ ಬೇಕಾಗುತ್ತದೆ. ಇದಕ್ಕೆ
ಕೇರಳ ಹಾಗೂ ಕರ್ನಾಟಕದ ಸ್ವಾದಿಷ್ಟ ಹಲಸಿನ ಹಣ್ಣುಗಳನ್ನ ಬಳಕೆ ಮಾಡಲಾಗಿದೆ. ಮಾರುಕಟ್ಟೆಗೆ ಜಾರ್ನಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ. ಒಂದು ಜಾರ್ನಲ್ಲಿ 80 ಚಾಕ್ಲೇಟ್ ಪೀಸ್ ಇದ್ದು 5 ಪೀಸ್ಗೆ ₹2 ದರ ಹಾಗೂ ಒಂದು ಜಾರ್ಗೆ ₹160 ದರ ನಿಗದಿಪಡಿಸಲಾಗಿದೆ. ಈ ಚಾಕ್ಲೇಟ್ನಲ್ಲಿ ಶೇಕಡ 12% ಹಲಸಿನ ಹಣ್ಣಿನ ಅಂಶ, ಸಕ್ಕರೆ ಹಾಗೂ ಫ್ಯಾಟ್ ಅನ್ನು ಬಳಸಿ ಸಿದ್ಧಪಡಿಸಲಾಗಿದೆ. ಗರಿಷ್ಠ 9 ತಿಂಗಳವರೆಗೆ ಈ ಚಾಕ್ಲೇಟ್ ಅನ್ನ ಉಪಯೋಗಿಸಬಹುದಾಗಿದೆ. ಸುಮಾರು 6 ತಿಂಗಳಿಂದ ನಾವು ಈ ಪ್ರಾಡಕ್ಟನ್ನು ಮಾಡಬೇಕು ಅಂತೇಳಿ ಅದರ ಬಗ್ಗೆ ಹಿಂದೆ ಹೋಗ್ತಾ ಇದ್ದೇವೆ. ಕಳೆದ ಜನವರಿಯಲ್ಲಿ ನಾವು ಫಸ್ಟ್ ಟ್ರಯಲ್ ತೆಗೆದಿದ್ದೆವು. ಸೊ ಫೆಬ್ರವರಿಯಲ್ಲಿ ಪುನಃ ತೆಗೆದಿದ್ದೆವು. ಸೊ ಅದರ ಶೆಲ್ಫ್ ಲೈಫ್ ಸ್ಟಡಿ 6 ತಿಂಗಳು ನೋಡಿ ಜೂನಲ್ಲಿ ಇದನ್ನು ಮಾಡ್ಬೋದು ಅಂತ ಹೇಳುವಂಥ ಒಂದು ಆಲೋಚನೆಯಲ್ಲಿ ನಾವು ಜೂನ್ ನಂತರ ಅಂದರೆ ಕಂಟಿನ್ಯೂಸ್ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಾವು ಅಂದರೆ ಇಲ್ಲಿ ನಾವು ಈಗ ಉಪಯೋಗ ಮಾಡುವಂಥ ಹಲಸಿನ ಹಣ್ಣು ಇದು ವ್ಯಾಕ್ಯೂಮ್ ಫ್ರೈ ಆದದ್ದು. ಸೊ 1 kg ಈಗ ಸಾಧಾರಣ ಇದರಲ್ಲಿ 10% ನಾವು ಹಾಕ್ತೇವೆ. ಅಂದರೆ ಈಗ ಒಂದು ಟನ್ ಮಾಡಬೇಕಾದ್ರೆ 100 kg ಡ್ರೈ ಆದಂಥ ಹಲಸಿನ ಹಣ್ಣು ಬೇಕು ನಮಗೆ. 1 kg ಹಲಸಿನ ಹಣ್ಣು ಆಗಬೇಕಾದ್ರೆ ಡ್ರೈ ಆದದಕ್ಕೆ ಒಂದು 6 kg ಮಿನಿಮಮ್ ಹಸಿ ಬೇಕು. ಸೊ ನಾವು ತಿಂಗಳಿಗೆ ಒಂದು 25 ಟನ್ ಮಿನಿಮಮ್ 25 ಟನ್ ಅಂತ ಮಾಡಿದರು. ಸೊ 2.5 ಟನ್ ಅಂದರೆ ತಿಂಗಳಿಗೆ ನಮಗೆ ಕಡಿಮೆ ಅಂದರೆ ಒಂದು 15ರಿಂದ 20 ಟನ್ ಹಲಸಿನ ಹಣ್ಣು ಬೇಕಾಗ್ತದೆ. ಅಂದರೆ ಇದಕ್ಕೆ ಇದು ಲೋಕಲಲ್ಲಿ ನಮಗೆ ಅಷ್ಟು ಅವೈಲಬಿಲಿಟಿ ಸಿಗಬೇಕಾಗ್ತದೆ ಸಾಧಾರಣ. ಸೊ ನಮ್ಮ ಪ್ರಯತ್ನ ಇದೆ ಅದನ್ನು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಈಗ ಒಮ್ಮೆಲೆ ಎಲ್ಲ ಕಡೆಗೆ ಬೇಡ ಅಂತ ಹೇಳಿ ನಾವು ಒಂದು 2 ಜಿಲ್ಲೆಗೆ ಮಾತ್ರ ಈಗ ಹಾಕಿದ್ದೇವೆ. ಅಡಿಕೆ ಹಾಗೂ ಕೊಕ್ಕೋ ಬೆಳೆಗಾರರಿಗೆ ಮಾತ್ರ ಸ್ಪಂದಿಸ್ತಾ ಇದ್ದ ಅಂತಾರಾಜ್ಯ ಸಹಕಾರಿ ಸಂಸ್ಥೆಯಾದ ಕ್ಯಾಂಪ್ಕೋ ಇದೀಗ ಹಲಸಿನ ಹಣ್ಣಿನ ಮೌಲ್ಯವರ್ಧನೆಗೂ ಮುಂದಾಗಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಹಣ್ಣು ಬೆಳೆಯುವ ಕೃಷಿಕನಿಗೆ ವರದಾನವಾಗುವ ಸಾಧ್ಯತೆಯೂ ಇದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.